ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಆಗಮನ ಕಾಲಕ್ಕೆ ಸ್ವಾಗತ, ಸುಸ್ವಾಗತ. ಆಗಮನ ಕಾಲದ ವರ್ಷ 2ನೆಯ ವಾಚನಗಳು. ಭಾನುವಾರ, ಮೊದಲನೆಯ ಭಾನುವಾರ, ಡಿಸೆಂಬರ್ 3. ಒಂದು ನಿಮಿಷ ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯ ವಾಸಿಸುವ ತಂದೆಯಾದ ದೇವರೇ, ಈ ದಿನ ನಾವು ಧ್ಯಾನಿಸುವ ವಾಚನಗಳನ್ನು ಅರ್ಥೈಸಲು, ಗ್ರಹಿಸಲು ಸ್ವರ್ಗೀಯ ಶಕ್ತಿಯಾದ ಪಾವನಾತ್ಮರನ್ನು ನಮ್ಮ ಮೇಲೆ ಸುರಿಸಿರಿ. ಜ್ಞಾನದ ಆತ್ಮನೇ ಇಳಿದು ಬಾ. ಈ ವಾಕ್ಯಗಳನ್ನು ಅರ್ಥೈಸುವಂತೆ ಮತ್ತು ಅರಗಿಸಿಕೊಳ್ಳುವಂತೆ ಬೇಕಾದ ಶಕ್ತಿಯನ್ನು ನಮಗೆ ಕರುಣಿಸು. ಈ ಆಗಮನ ಕಾಲಕ್ಕೆ ಕಾಲಿಟ್ಟಿದ್ದೀವಿ. ಈ ಆಗಮನ ಕಾಲದಲ್ಲಿ ಆತ್ಮಶೋಧನೆ ಮಾಡಲು ಈ ವಾಚನಗಳ ಮೂಲಕ ನಮ್ಮನ್ನು ನವೀಕರಿಸಲು ಶಕ್ತಿ ನೀಡಿರಿ, ಸ್ಪರ್ಶಿಸಿರಿ, ಆಶೀರ್ವದಿಸಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಅಧ್ಯಾಯ 63, ವಾಕ್ಯಗಳು 16ರಿಂದ 17. ಅಧ್ಯಾಯ 64, ವಾಕ್ಯ 1, 3ರಿಂದ 8. ಸ್ವಾಮಿ ಸರ್ವೇಶ್ವರ, ನೀವೇ ನಮ್ಮ ತಂದೆ. ಅಬ್ರಹಾಮನು ನಮ್ಮನ್ನು ಅರಿಯದೇ ಇರಬಹುದು, ಇಸ್ರಾಯೇಲನು ನಮ್ಮನ್ನು ಗುರುತಿಸದೇ ಇರಬಹುದು. ಆದರೆ ಸರ್ವೇಶ್ವರ, ನೀವೇ ನಮ್ಮ ತಂದೆ, ನಮ್ಮ ಉದ್ಧಾರಕ. ಆದಿಯಿಂದ ಇರಲು ಅದುವೇ ನಿಮ್ಮ ನಾಮಾಂಕಿತ. ಸ್ವಾಮಿ, ನಾವು ನಿಮ್ಮ ಮಾರ್ಗ ತಪ್ಪಿ ಅಲೆಯುವಂತೆ ಮಾಡುತ್ತೀರಿ ಏಕೆ? ನಿಮಗೆ ಭಯಪಡದ ಹಾಗೆ ನಮ್ಮ ಹೃದಯವನ್ನು ಕಠಿಣಪಡಿಸುವುದು ಏಕೆ? ನಿಮ್ಮ ಶರಣರ ನಿಮಿತ್ತ, ನಿಮಗೆ ಬಾಧ್ಯರಾದ ಕುಲಗಳ ನಿಮಿತ್ತ ನಮಗೆ ಪ್ರಸನ್ನ ಚಿತ್ತರಾಗಿರಿ. ಸ್ವಾಮಿ, ಆಕಾಶವನ್ನು ಸೀಳಿ ಇಳಿದು ಬರಲಾರಿರಾ? ನಿಮ್ಮ ದರ್ಶನವನ್ನು ಕಂಡು ಬೆಟ್ಟ ಗುಡ್ಡಗಳು ಗಡಗಡನೆ ನಡುಗಬಾರದೆ? ನಮ್ಮ ನಿರೀಕ್ಷೆಗೆ ಮೀರಿದ ಮಹತ್ ಕಾರ್ಯಗಳನ್ನು ನಡೆಸಿ ನಿಮ್ಮ ನಾಮ ಮಹಿಮೆಯನ್ನು ನಿಮ್ಮ ಶತ್ರುಗಳಿಗೆ ಪ್ರದರ್ಶಿಸಿ ಅನ್ಯ ರಾಷ್ಟ್ರಗಳನ್ನು ನಡುಗಿಸಲಾರಿರಾ? ಹೌದು, ನೀವು ಇಳಿದು ಬಂದು ಬೆಟ್ಟ ಗುಡ್ಡಗಳು ನಡುಗಿದರೆ ಎಷ್ಟೋ ಲೇಸು. ತಮ್ಮನ್ನು ಕಾದು ಎದುರು ನೋಡುವವರ ಪರವಾಗಿ ಕಾರ್ಯಗತರಾಗುವಂತ ದೇವರು ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ? ಅಂತ ದೇವರನ್ನು ಲೋಕಾದಿಯಿಂದ ಯಾರೂ ಕಂಡಿಲ್ಲ, ಅಂಥವರು ಯಾರ ಕಿವಿಗೂ ಬೀಳಲಿಲ್ಲ, ಯಾವ ಕಣ್ಣಿಗೂ ಕಾಣಿಸಲಿಲ್ಲ. ಸದಾಚಾರದಲ್ಲಿ ಸಂತೋಷ ಪಡುತ್ತಾ ನಿಮ್ಮ ಮಾರ್ಗದಲ್ಲಿ ನಡೆಯುತ್ತಾ ನಿಮ್ಮನ್ನು ಸ್ಮರಿಸುತ್ತಾ ಬಂದವರಿಗೆ ಪ್ರತ್ಯಕ್ಷರಾಗುತ್ತೀರಿ. ನಮ್ಮ ಮೇಲಾದರೋ ಕೋಪಗೊಂಡಿರಿ. ಆದರೂ ನಾವು ಪಾಪದಲ್ಲಿ ಮುನ್ನಡೆದೆವು, ಬಹುಕಾಲದಿಂದ ಪಾಪದಲ್ಲಿ ಮುಳುಗಿ ಹೋದೆವು. ನಮ್ಮಂಥವರಿಗೆ ರಕ್ಷಣೆ ಇದೆಯೇ? ನಾವೆಲ್ಲರೂ ಅಶುದ್ಧರು, ನಮ್ಮ ಸತ್ಕಾರ್ಯಗಳೆಲ್ಲ ಕೊಳಕು. ತರಗೆಲೆಯಂತೆ ಒಣಗಿ ಹೋಗಿದ್ದೇವೆ, ಬಿರುಗಾಳಿಯಂತೆ ನಮ್ಮನ್ನು ತಳ್ಳಿಕೊಂಡು ಬಂದಿವೆ ನಮ್ಮ ಅಪರಾಧಗಳು. ನಿಮ್ಮ ನಾಮ ಸ್ಮರಣೆ ಮಾಡುವವನು ಯಾರೂ ಇಲ್ಲ, ನಿಮ್ಮ ಆಶ್ರಯ ಕೋರುವ ಆಸಕ್ತನು ಎಲ್ಲಿಯೂ ಇಲ್ಲ. ಏಕೆಂದರೆ ನೀವು ನಮಗೆ ವಿಮುಖರಾಗಿದ್ದೀರಿ, ನಮ್ಮ ಪಾಪಗಳ ವಶಕ್ಕೆ ನಮ್ಮನ್ನು ಬಿಟ್ಟು ಬಿಟ್ಟಿದ್ದೀರಿ. ಆದರೂ ಸ್ವಾಮಿ ಸರ್ವೇಶ್ವರ, ನೀವು ನಮ್ಮ ತಂದೆ, ನಾವು ಜೇಡಿಮಣ್ಣು, ನೀವೇ ಕುಂಬಾರ, ನಾವೆಲ್ಲರೂ ನಿಮ್ಮ ಕೈಯ ಕೃತಿಗಳು. ಕೀರ್ತನೆ 80, ಶ್ಲೋಕ. ಓ ದೇವ, ಪುನರುದ್ಧಾರ ಮಾಡೆಮ್ಮನು, ಬೆಳಗಲಿ ನಿನ್ನ ಮುಖ ಕಾಂತಿ, ಪಡೆವೆವು ರಕ್ಷಣೆಯನು. ಕಿವಿಗೊಟ್ಟು ಆಲಿಸೋ ಇಸ್ರಾಯೇಲಿನ ಮೇಷಪಾಲನೆ, ಜೋಸೆಫನ ವಂಶಜರನು ಕುರಿ ಹಿಂಡಂತೆ ಕರೆತಂದವನೇ. ವಿರಾಜಿಸು ಕೆರೂಬಿಯರ ಮಧ್ಯೆ ಆಸೀನನಾದವನೇ, ತೋರ್ಪಡಿಸು ನಿನ್ನ ಶೌರ್ಯವನ್ನು, ಬಂದು ಜಯಪ್ರದನಾಗು ನಮಗೆ. ಓ ದೇವ, ಪುನರುದ್ಧಾರ ಮಾಡೆಮ್ಮನು, ಬೆಳಗಲಿ ನಿನ್ನ ಮುಖಕಾಂತಿ, ಪಡೆವೆವು ರಕ್ಷಣೆಯನು. ಸರ್ವಶಕ್ತನಾದ ದೇವ, ಮರಳಿ ಮುಖ ತೋರಿಸು, ಪರದಿಂದೀಕ್ಷಿಸಿ ಆ ದ್ರಾಕ್ಷಾಲತೆಯನ್ನು ಪರಾಮರಿಸು. ಕಾಪಾಡು ನಿನ್ನ ಬಲಗೈ, ನೆಟ್ಟು ಸಾಕಿದ ಸಸಿಯನು, ಕಾದಿರಿಸು ನಿನಗೆಂದೇ ನೀ ಬೆಳೆಸಿದ ಬಳ್ಳಿಯನು. ಓ ದೇವ, ಪುನರುದ್ಧಾರ ಮಾಡೆಮ್ಮನು, ಬೆಳಗಲಿ ನಿನ್ನ ಮುಖಕಾಂತಿ, ಪಡೆವೆವು ರಕ್ಷಣೆಯನು. ಕೈ ಹಿಡಿದು ಕಾಪಾಡು ನಿನ್ನ ಬಲಗೈ ಉದ್ಧರಿಸಿದ ಪುರುಷನನು,
ನಿನಗೆಂದೇ ನೀ ಸಾಕಿ ಬೆಳೆಸಿದ ವರಪುತ್ರನನು. ಆಗ ಬಿಟ್ಟಗಲುವುದಿಲ್ಲ ನಾವೆಂದೆಂದಿಗೂ ನಿನ್ನನು. ಪುನರ್ಜೀವಗೊಳಿಸು ಮಾಳ್ಪೆವು ನಿನ್ನ ನಾಮ ಸ್ಮರಣೆಯನು. ಓ ದೇವ ಪುನರುದ್ಧಾರ ಮಾಡೆಮ್ಮನು, ಬೆಳಗಲಿ ನಿನ್ನ ಮುಖ ಕಾಂತಿ ಪಡೆವೆವು ರಕ್ಷಣೆಯನು. ಪೌಲನು ಕೊರಿಂಥರಿಗೆ ಬರೆದ ಪತ್ರದಿಂದ ಮೊದಲನೆಯ ಪತ್ರದಿಂದ ವಾಚನ. ಅಧ್ಯಾಯ 1 ವಾಕ್ಯಗಳು 3-9. ಸಹೋದರರೇ, ನಮ್ಮ ತಂದೆಯಾದ ದೇವರಿಂದಲೂ ಪ್ರಭುವಾದ ಯೇಸು ಕ್ರಿಸ್ತರಿಂದಲೂ ನಿಮಗೆ ಕೃಪಾವರ ಮತ್ತು ಶಾಂತಿ ಲಭಿಸಲಿ. ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಕೊಡಲಾಗಿರುವ ದೇವಾನುಗ್ರಹದ ಸಲುವಾಗಿ ನಾನು ನಿಮಗೋಸ್ಕರ ನನ್ನ ದೇವರಿಗೆ ಸತತವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಏಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ನೀವು ಎಲ್ಲಾ ದೃಷ್ಟಿಯಿಂದಲೂ ಶ್ರೀಮಂತರು, ಜ್ಞಾನ ಸಂಪನ್ನರು ಮತ್ತು ವಾಕ್ಚತುರರು ಆಗಿದ್ದೀರಿ. ಇದಲ್ಲದೆ ಕ್ರಿಸ್ತ ಯೇಸುವನ್ನು ಕುರಿತ ಸಾಕ್ಷ್ಯವು ನಿಮ್ಮಲ್ಲಿ ನೆಲೆಗೊಂಡಿದೆ. ಇದರಿಂದಾಗಿ ನಮ್ಮ ಪ್ರಭು ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವುದನ್ನೇ ಎದುರು ನೋಡುತ್ತಿರುವ ನಿಮಗೆ ಯಾವ ಕೃಪಾಶೀರ್ವಾದಗಳ ಕೊರತೆಯೂ ಇಲ್ಲ. ನಮ್ಮ ಪ್ರಭು ಯೇಸು ಕ್ರಿಸ್ತರ ದಿನದಂದು ನೀವು ನಿರ್ದೋಷಿಗಳಾಗಿರುವಂತೆ ಆ ದೇವರೇ ನಿಮ್ಮನ್ನು ಕಡೆಯವರೆಗೂ ಸ್ಥಿರವಾಗಿ ಕಾಪಾಡುವರು. ತಮ್ಮ ಪುತ್ರನು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದಿರುವ ದೇವರು ನಿಜಕ್ಕೂ ವಿಶ್ವಾಸ ಪಾತ್ರರು. ಘೋಷಣೆ: ಅಲ್ಲೆಲುಯ ಅಲ್ಲೆಲುಯ. ತೋರಿಸೆಮಗೆ ಪ್ರಭು ಕರುಣೆಯನು, ಅನುಗ್ರಹಿಸೆಮಗೆ ರಕ್ಷಣೆಯನು. ಅಲ್ಲೆಲುಯ. ಶುಭ ಸಂದೇಶ. ಮಾರ್ಕನ ಶುಭ ಸಂದೇಶ ಅಧ್ಯಾಯ 13 ವಾಕ್ಯಗಳು 33-37. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಆ ಕಾಲ ಯಾವಾಗ ಬರುವುದು ಎಂದು ನಿಮಗೆ ತಿಳಿಯದ್ದರಿಂದ ಎಚ್ಚರಿಕೆಯಿಂದಿರಿ, ಜಾಗರೂಕರಾಗಿರಿ. ಪ್ರವಾಸಕ್ಕೆಂದು ಯಜಮಾನನೊಬ್ಬನು ಮನೆ ಬಿಟ್ಟು ಹೋಗುವಾಗ ತನ್ನ ಸೇವಕರಲ್ಲಿ ಪ್ರತಿಯೊಬ್ಬನಿಗೆ ಒಂದೊಂದು ಜವಾಬ್ದಾರಿಕೆಯನ್ನು ವಹಿಸಿ ದ್ವಾರಪಾಲಕನಿಗೆ ನೀನು ಎಚ್ಚರವಾಗಿರು ಎಂದು ಅಪ್ಪಣೆ ಕೊಡುವ ರೀತಿಯಲ್ಲಿ ನಾನು ನಿಮಗೆ ಹೇಳುತ್ತಿದ್ದೇನೆ. ಎಚ್ಚರವಾಗಿರಿ. ಯಜಮಾನನು ಸಂಜೆಯಲ್ಲೋ ಮಧ್ಯರಾತ್ರಿಯಲ್ಲೋ ಕೋಳಿ ಕೂಗುವಾಗಲೋ ಬೆಳಕು ಹರಿಯುವಾಗಲೋ ಯಾವಾಗ ಬರುವನೆಂಬುದು ನಿಮಗೆ ತಿಳಿಯದು. ಅನಿರೀಕ್ಷಿತವಾಗಿ ಅವನು ಬಂದಾಗ ನೀವು ನಿದ್ರಿಸುತ್ತಿರುವುದನ್ನು ಕಂಡಾನು. ನಿಮಗೆ ಹೇಳುವುದನ್ನೇ ಸರ್ವರಿಗೂ ಹೇಳುತ್ತೇನೆ, ಎಚ್ಚರಿಕೆಯಿಂದಿರಿ ಎಂದರು. ಪ್ರಭುವಿನ ಶುಭ ಸಂದೇಶ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಆಗಮನ ಕಾಲದ ಮೊದಲನೆಯ ಭಾನುವಾರದಲ್ಲಿದ್ದೀವಿ. ಅಂದರೆ ನಾವು ಯೇಸುವಿನ ಬರೋಣಕ್ಕೆ ಸಿದ್ಧತೆ ಮಾಡ್ತಾ ಇದ್ದೀವಿ ಮತ್ತು ಕ್ರಿಸ್ತ ಜಯಂತಿ ಹಬ್ಬಕ್ಕೆ ಸಿದ್ಧತೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಈ ಆಗಮನ ಕಾಲ ಒಂದು ಆತ್ಮ ಶೋಧನೆಯ ಕಾಲ, ಅಥವಾ ನನ್ನನ್ನೇ ನಾನು ಪರಿಶೋಧಿಸುವ ಕಾಲ, ನನ್ನ ಜೀವನವನ್ನೇ ನೋಡುವ ಕಾಲ ಮತ್ತು ಕ್ರಿಸ್ತನ ಆಗಮನಕ್ಕೆ ನಮ್ಮನ್ನೇ ಸಿದ್ಧಪಡಿಸುವ ಒಂದು ವಿಶೇಷ ಕಾಲವಾಗಿದೆ. ಇಂದಿನ ಈ 3 ವಾಚನಗಳನ್ನು ನಾವು ಧ್ಯಾನಿಸಿದ್ದೇ ಆದರೆ, ಮೊದಲನೇ ವಾಚನದಲ್ಲಿ ಸ್ವಾಮಿ ಸರ್ವೇಶ್ವರ ಆಕಾಶವನ್ನು ಸೀಳಿ ಇಳಿದು ಬರಲಾರಿರ, ಏಕೆಂದರೆ ಇಸ್ರಾಯೇಲ್ ಜನಾಂಗವನ್ನು ದೇವರು ಆರಿಸಿಕೊಂಡರು. ಈ ಇಸ್ರಾಯೇಲ್ ಜನರು ದೇವರ ಮಹಿಮೆಯನ್ನು ಅವರು ಮರೆತು ಬಿಟ್ಟರು. ಆವಾಗ ಇಸ್ರಾಯೇಲ್ ಜನಾಂಗದವರಿಗೆ ಯೆಶಾಯ ಪ್ರವಾದಿ ಎಚ್ಚರಿಸುತ್ತಿರುವ ಈ ಮಾತುಗಳನ್ನು, ನೀವು ಇಳಿದು ಬರಲಾರಿರ, ನೀವು ಕಾರ್ಯಗಳನ್ನು ನಡೆಸಲಾರಿರ, ನಿಮ್ಮನ್ನು ಬಿಟ್ಟರೆ ನಮಗೆ ಯಾರಿದ್ದಾರೆ, ಅಥವಾ ನಿಮ್ಮನ್ನು ಲೋಕಾದಿಂದ ಯಾರೂ ಕಂಡಿಲ್ಲ, ಅಂತವರ ಯಾರ ಕಿವಿಗೂ ಬೀಳಲಿಲ್ಲ, ಕಣ್ಣಿಗೂ ಕಾಣಿಸಲಿಲ್ಲ. ಆದರೆ ನಿಮ್ಮ ಸದಾಚಾರದಲ್ಲೇ ಸಂತೋಷ ಪಡುತ್ತಾ ಮಾರ್ಗದಲ್ಲೇ ನಡೆಯುತ್ತಾ ನಿಮ್ಮನ್ನು ಸ್ಮರಿಸುತ್ತಾ ಬಂದವರಿಗೆ ಪ್ರತ್ಯಕ್ಷರಾಗುತ್ತೀರಿ. ಅಂದರೆ ನಿಮ್ಮ ಆ ಪ್ರಸನ್ನತೆಯನ್ನು ಅರಿತವರಿಗೆ ನೀವು ಪ್ರಸನ್ನರಾಗುತ್ತೀರಿ ಅಥವಾ ಪ್ರತ್ಯಕ್ಷರಾಗುತ್ತೀರಿ. ಆದ್ದರಿಂದ ನೀವು ನಮ್ಮ ಮೇಲೆ ಕೋಪಗೊಂಡಿರಿ, ಏಕೆಂದರೆ ನಾವು ನಿಮ್ಮಿಂದ ದೂರ ಹೋದೆವು, ನಿಮ್ಮ ಹಾದಿಯನ್ನು ಬಿಟ್ಟು ಹೋದೆವು. ಆದ್ದರಿಂದ ನಾವು ಪಾಪದಲ್ಲೇ ಮುನ್ನಡೆದೆವು, ಪಾಪದಲ್ಲಿ ಮುಳುಗಿ ಹೋದೆವು.
ಆವಾಗ ನಮ್ಮಲ್ಲಿ ಬಂದ ಭಾವನೆ, ನಮಗೆ ರಕ್ಷಣೆ ಇದೆಯೇ? ಏಕೆಂದರೆ ನಾವೆಲ್ಲರೂ ಅಶುದ್ಧರು, ಸತ್ಕಾರ್ಯಗಳೆಲ್ಲ ಕೊಳಕು ತರಗೆಲೆಯಂತೆ ಒಣಗಿ ಹೋಗಿದ್ದೇವೆ, ಬಿರುಗಾಳಿಯಂತೆ ತಳ್ಳಿಕೊಂಡು ಬಂದಿವೆ ನಮ್ಮ ಅಪರಾಧಗಳು. ನಿಮ್ಮ ನಾಮ ಸ್ಮರಣೆ ಮಾಡುವವನು ಯಾರೂ ಇಲ್ಲ, ನಿಮ್ಮ ಆಶ್ರಯ ಕೋರುವ ಆಸಕ್ತನು ಎಲ್ಲಿಯೂ ಇಲ್ಲ. ಏಕೆಂದರೆ ನೀವು ನಮಗೆ ವಿಮುಕ್ತರಾಗಿದ್ದೀರಿ, ನಮ್ಮ ಪಾಪಗಳ ವಶಕ್ಕೆ ನಮ್ಮನ್ನು ಬಿಟ್ಟು ಬಿಟ್ಟಿದ್ದೀರಿ. ಅಂದರೆ ಇದೊಂದು ಆತ್ಮ ಶೋಧನೆಯನ್ನು ಇಸ್ರಾಯೇಲ್ ಜನಾಂಗ ಮಾಡುತ್ತಾ ಇದೆ, ಅವರಿಗೆ ಅನುಭವವಾಗ್ತಾ ಇದೆ. ಏಕೆಂದರೆ ಅವರ ದುಶ್ಚಟ, ದುರ್ಗುಣ, ದುರ್ವ್ಯಾಮೋಹ, ಪಾಪ ಅವರನ್ನು ದೇವರಿಂದ ದೂರ ಕೊಂಡೋಗಿವೆ ವಿನಃ ದೇವರು ಅವರಿಂದ ದೂರವಿಲ್ಲ. ನಾವಿವತ್ತು ನೆನಪಿನಲ್ಲಿಡೋಣ, ಈ ಆಗಮನ ಕಾಲದಲ್ಲಿ ನಾವು ದೇವರಿಂದ ದೂರ ಹೋಗಿದ್ದೇವೆ ವಿನಃ ದೇವರು ನನ್ನಿಂದ ನಿಮ್ಮಿಂದ ಖಂಡಿತವಾಗಿಯೂ ದೇವರು ದೂರವಿಲ್ಲ. ದೇವರು ನಮಗೆ ಹತ್ತಿರವೇ ಇದ್ದಾರೆ. ಅದಕ್ಕಾಗಿ ನಾವು ಹಾಡ್ತೀವಲ್ಲ, ನನ್ನ ಹತ್ತಿರವಿರು ಓ ಯೇಸುವೆ, ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು. ಹೌದು, ದೇವರು ನಮ್ಮ ಹತ್ತಿರ ಇದ್ದಾರೆ. ಕೆಲವು ಸರಿ ನಮ್ಗೆ ಇಂಥ ಅನುಭವಗಳಾದಾಗ ನಾವು ಯೋಚನೆ ಮಾಡ್ತೀವಿ, ದೇವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಖಂಡಿತವಾಗಿಯೂ ದೇವರು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಕೊನೆಯ ಮಾತುಗಳು ಯೆಶಾಯ ಪ್ರವಾದಿಯ ನಮಗೆ ಒಂದು ಭರವಸೆಯನ್ನು ನೀಡ್ತೇವೆ. ಎಂತ ಭರವಸೆ? ಆದರೂ ಸ್ವಾಮಿ ಸರ್ವೇಶ್ವರ, ನೀವು ನಮ್ಮ ತಂದೆ, ಯು ಆರ್ ಆ ಗಾಡ್, ಯು ಆರ್ ಆ ಫಾದರ್, ನೀವು ನಮ್ಮ ತಂದೆ, ನಾವು ಜೇಡಿ ಮಣ್ಣು, ನೀವೇ ಕುಂಬಾರ, ನಾವೆಲ್ಲರೂ ನಿಮ್ಮ ಕೈಯ ಕೃತಿಗಳು. ಅಂದರೆ ನಿಮಗೆ ಬೇಕಾದ ಹಾಗೆ ನಮ್ಮನ್ನು ನಡೆಸಲು ಸಾಧ್ಯವಿದೆ, ಆದರೆ ನೀವು ನಮ್ಮನ್ನು ಪ್ರೀತಿಸುತ್ತೀರಿ. ಆ ಪ್ರೀತಿಯ ನಿಮಿತ್ತ ನಾವು ಅನುಭವಿಸುತ್ತಿರುವ ಏನೇ ವಿಷಯಗಳು ಇರಬಹುದು, ಅದು ನಿಮ್ಮೆಡೆಗೆ ಬರಲು ನಮಗೆ ಸಹಾಯ ಮಾಡಬೇಕೇ ವಿನಃ ನಿಮ್ಮಿಂದ ದೂರ ಹೋಗಲು ಅಲ್ಲ. ಆದ್ದರಿಂದ ನೀವೇ ಕುಂಬಾರ, ನಾವೆಲ್ಲರೂ ನಿಮ್ಮ ಕೈಯ ಕೃತಿಗಳಾಗಿದ್ದೀವಿ. ನೀವೇ ತಂದೆ, ನಾವು ಜೇಡಿ ಮಣ್ಣು, ನಿಮ್ಮ ಕೈಯಲ್ಲಿ ನಾವಿದ್ದೀವಿ. ಹೌದು ಆತ್ಮೀಯರೇ, ಎಂಥ ಸುಂದರವಾದ ವಾಚನ. ನಮ್ಮ ಜೀವನದಲ್ಲೂ ನಮಗೆ ಇಂಥ ಅನುಭವಗಳಾದಾಗ ದೇವರು ನಮ್ಮ ಜೊತೆ ಇದ್ದಾರೆ. ದೇವರೆಡೆಗೆ ನಾವು ತಿರುಗೋಣ, ದೇವರನ್ನು ಆಶ್ರಯಿಸೋಣ, ದೇವರ ಪ್ರೀತಿಯಲ್ಲಿ ನಾವು ಬಾಳೋಣ, ದೇವರ ಪ್ರೀತಿಯನ್ನು ಅನುಭವಿಸೋಣ. ಇಂದಿನ ಕೀರ್ತನೆಯಲ್ಲಿ ನಾವು ಆಲಿಸಿದೆವು, ಓ ದೇವ ಪುನರುದ್ಧಾರ ಮಾಡೆಮ್ಮನು, ಬೆಳಗಲಿ ನಿನ್ನ ಮುಖಕಾಂತಿ ಪಡೆವೆವು ರಕ್ಷಣೆಯನು. ಏಕೆಂದರೆ ನಮಗೆ ಉದ್ಧಾರ ಮಾಡುವವರು ದೇವರು. ಈ ಜೀವ, ಪ್ರಾಣ, ಶ್ವಾಸ ಎಲ್ಲ ಕೊಟ್ಟ ದೇವರು ನಮ್ಮನ್ನು ಖಂಡಿತವಾಗಿಯೂ ಕೈ ಬಿಡುವುದಿಲ್ಲ, ಅವರು ನಮ್ಮನ್ನು ಉದ್ಧರಿಸುವರು. ಆದ್ದರಿಂದ ಆ ದೇವರಲ್ಲಿ ದಯಾ ಬೇಡಿಕೆ, ನಮ್ಮ ಕಡೆಗೆ ನೀ ಮುಖ ಮಾಡು ದೇವ, ನಮ್ಮನ್ನು ಈಕ್ಷಿಸು ದೇವ, ನಮ್ಮನ್ನು ಕೈ ಹಿಡಿದು ಕಾಪಾಡು ದೇವ, ನೀವೇ ನಮ್ಮ ಜೊತೆಗಿದ್ದು ಸದಾ ನಮ್ಮನ್ನು ಬಿಟ್ಟಗಲದಂತೆ ನಮ್ಮನ್ನು ರಕ್ಷಿಸು ದೇವ. ಏಕೆಂದರೆ ನಿಮ್ಮಲ್ಲಿ ನಮಗೆ ಪುನರುದ್ಧಾರತನ ಇದೆ, ಪುನರ್ಜೀವ ಇದೆ. ಎರಡನೇ ವಾಚನದಲ್ಲಿ ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾರೆ, ಅವರು ಈ ಕೊರಿಂಥದವರಿಗೆ ಬರೆದ ಪತ್ರಿಕೆಯ ಮೊದಲ ಹೇಗೆ ಒಂದು ಪತ್ರಕ್ಕೆ ಒಂದು ಪೀಠಿಕೆಯನ್ನು ಹಾಕ್ತಾರೆ, ಆ ರೀತಿಯಲ್ಲಿ ಅವರು ಹಾಕ್ತಾರೆ. ಯಾಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಶಾಂತಿ ಸಮಾಧಾನ ಲಭಿಸಲಿ. ಕ್ರಿಸ್ತ ಯೇಸುವಿನಲ್ಲಿ ನೀವು ಎಲ್ಲ ರೀತಿಯಲ್ಲೂ ನೀವೇನಾಗಿದ್ದೀರಿ? ಶ್ರೀಮಂತರಾಗಿದ್ದೀರಿ, ಜ್ಞಾನ ಸಂಪನ್ನರಾಗಿದ್ದೀರಿ, ವಾಕ್ಚತುರರು ಆಗಿದ್ದೀರಿ. ಹೇಗೆ? ಕ್ರಿಸ್ತ ಯೇಸು ನಿಮ್ಮಲ್ಲಿ ಇರುವುದರಿಂದ. ಬಾಳು ಬೆಳಗಿ ಯೇಸುವೆ ಬನ್ನಿ ಎನ್ನ ಆತ್ಮಕ್ಕೆ. ಹೌದು, ಬಾಳನ್ನು ಬೆಳಗಿಸುವ ಶಕ್ತಿ ಯೇಸು. ಅದರ ಅನುಭವ ಪೌಲನಿಗೆ ಆದಾಗ ಕೊರಿಂಥದವರಿಗೂ ಇವತ್ತು ನಮಗೂ ಹೇಳ್ತಾ ಇದ್ದಾನೆ. ಆದ್ದರಿಂದ ನಮ್ಮಲ್ಲಿ ಏನ್ ನೆಲೆಗೊಂಡಿದೆ? ಕ್ರಿಸ್ತ ಯೇಸುವನ್ನು ಕುರಿತ ಸಾಕ್ಷ್ಯ ನೆಲೆಗೊಂಡಿದೆ. ವಿ ಆರ್ ಆಲ್ ವಿಟ್ನೆಸಸ್ ಫಾರ್ ದ ರಿಸನ್ ಲಾರ್ಡ್. ನಾವು ಪುನರುತ್ಥಾನ ಯೇಸುವಿನ ಸಾಕ್ಷಿಗಳಾಗಿದ್ದೀವಿ. ಆದ್ದರಿಂದ ಯೇಸು ಕ್ರಿಸ್ತರು ಪುನರುತ್ಥಾನಗೊಳ್ಳುವಾಗ ಯಾವ ಕೃಪಾಶೀರ್ವಾದದ ಕೊರತೆಯೂ ನಮಗಿಲ್ಲ. ನಾವು ಹೇಗಿರ್ಬೇಕಂದ್ರೆ ನಿರ್ದೋಷಿಗಳಾಗಿ ಇರಬೇಕು. ಹಾಗೂ ನಿರ್ದೋಷಿಗಳಾಗಿ ದೇವರು ನಮ್ಮನ್ನು ಸ್ಥಿರವಾಗಿ ಕಾಪಾಡುವರು ಮತ್ತು ನಮ್ಮನ್ನು ಅವರ ಅನ್ಯೋನ್ಯತೆಯಲ್ಲಿ ಆಶೀರ್ವದಿಸುವರು. ಇಂದಿನ ಘೋಷಣೆಯಲ್ಲಿ ನಾವು ಕರುಣೆಯ ಬಗ್ಗೆ ಆಲಿಸುತ್ತೇವೆ. ತೋರಿಸೆಮಗೆ ಪ್ರಭು ಕರುಣೆಯನ್ನು, ಅನುಗ್ರಹಿಸೆಮಗೆ ರಕ್ಷಣೆಯನ್ನು. ಆಗಮನ ಕಾಲ ಕರುಣೆಯ ಕಾಲ, ರಕ್ಷಣೆಯ ಕಾಲ. ಶುಭ ಸಂದೇಶಕ್ಕೆ ನಾವು ಬಂದಾಗ ಈ ಮಾತುಗಳನ್ನು ನಾವು ಆಲಿಸುತ್ತೇವೆ. ಎಚ್ಚರಿಕೆಯಿಂದಿರಿ, ಜಾಗರೂಕರಾಗಿರಿ, ಏಕೆಂದರೆ ನೀವು ಆಲಸಿಗಳಾಗಬೇಡಿ. ನಿಮ್ಮ ಯಜಮಾನ ಯಾವಾಗ ಬರುತ್ತಾನೆ ಎಂದು ನಿಮಗೆ ತಿಳಿಯದು. ಆತ ಬರುವುದು ತಡವಾಗುತ್ತೆ ಅಂತ ಹೇಳಿ ನಿದ್ದೆಗೆ ಜಾರಿದರೆ ನೀವು ನಿಮ್ಮ ರಕ್ಷಣೆಯನ್ನು ಕಳೆದುಕೊಳ್ಳುತ್ತೀರಾ. ಎಲ್ಲರಿಟ್ಟ. ಅದರಿಂದ ಆತ್ಮೀಯರೇ, ಇವತ್ತು ದೇವರು ನಮಗೆ ಈ ಆಗಮನ ಕಾಲದಲ್ಲಿ ನಾವು ಎಚ್ಚರಿಕೆಯಿಂದಿರಲು, ಜಾಗೃತರಾಗಿರಲು ಆಹ್ವಾನ ನೀಡುತ್ತಾರೆ.
ಏಕೆಂದರೆ ಈ ದಿನಗಳಲ್ಲಿ ನಾವು ಆಗಮನ ಕಾಲ ಬರುವ ಮುಂಚೆ ಎಲ್ಲ ವಾಚನಗಳನ್ನು ಆಲಿಸಿದ್ದು, ಹೇಗೆ ಯಜಮಾನ ಬರುವಾಗ ಆ 10 ಹಣತೆಯಲ್ಲಿ ದೀಪದಲ್ಲಿ ಎಣ್ಣೆ ಇದ್ದ 5 ಈ ಸೇವಕಿಯರು ಮತ್ತು ಇನ್ನು 5 ನಾವು ನೋಡ್ತೀವಿ. ಅದಕ್ಕಾಗಿ ಅಲ್ಲಿ ಯಾರು ಎಣ್ಣೆ ಇಲ್ಲದವರು, ಅವರ ಬುಡ್ಡಿಯಲ್ಲಿ ಎಣ್ಣೆ ಇಲ್ಲದವರು ಅಂದ್ರೆ ಸಿದ್ಧತೆ ಇಲ್ಲದವರು. ಅರ್ಥ ಇಷ್ಟೇ, ಒಬ್ಬ ಒಂದು ನಾಣ್ಯ ಹೂತಿಡ್ತಾನೆ, ಸಿದ್ಧತೆ ಇಲ್ಲ. ಇವತ್ತು ನಾವು ನಿದ್ದೆಯಲ್ಲಿ ಜಾರಲಾಗುವುದಿಲ್ಲ, ನಾವು ಸಿದ್ಧತೆ, ದೇವರ ಸಾಮ್ರಾಜ್ಯಕ್ಕೆ ಬದ್ಧತೆ. ಅದಕ್ಕೆ ಆಗಮನ ಕಾಲ ಆತ್ಮಶೋಧನೆಯ ಕಾಲ. ನನ್ನನ್ನು ನಾನು ಶೋಧಿಸುವುದು, ನನ್ನ ಜೀವನದಲ್ಲಿ ನಾನು ಮಾಡುವ ತಪಶ್ಚರ್ಯಗಳು ಅಥವಾ ಈ ಒಂದು ಉಪವಾಸ ಪ್ರಾರ್ಥನೆಯ ಮೂಲಕ ನಾನು ನನ್ನನ್ನೇ ಸಿದ್ಧಪಡಿಸುವುದು. ಇದು ತಪಸ್ಸು ಕಾಲ ತರ ಅಲ್ಲ, ಇದೊಂದು ಸಂತೋಷದಿಂದ ಸಿದ್ಧತೆ ಮಾಡುವ ಕಾಲ, ಸಂತೋಷದಿಂದ, ಆನಂದದಿಂದ. ಅಂದ್ರೆ ಸೀಸನ್ ಆಫ್ ಲೆಂಟ್, ಸೀಸನ್ ಆಫ್ ಅಡ್ವೆಂಟ್ ಇಸ್ ಅಡ್ವೆಂಟ್ ಆಫ್ ಜಾಯ್. ಸೀಸನ್ ಆಫ್ ಜಾಯ್ ಅಂದ್ರೆ ಆನಂದ ನಮಗೆ ಕೊಡುತ್ತೆ. ಅದಕ್ಕಾಗಿ ಶಿಷ್ಯರಿಗೆ ಹೇಳಿದ ಮಾತು ಯೇಸು ಸ್ವಾಮಿ ನಮಗೂ ಹೇಳ್ತಾರೆ. ಆ ಕಾಲ ಯಾವಾಗ ಬರುವುದು ನಿಮ್ಗೆ ಗೊತ್ತಿಲ್ಲ, ಎಚ್ಚರಿಕೆಯಿಂದಿರಿ, ಜಾಗರೂಕರಾಗಿರಿ. ಆದ್ದರಿಂದ ನೀವು ಎಚ್ಚರಿಕೆ ಇರುವಾಗ, ಯಾಕೆಂದ್ರೆ ಯೇಸು ಸ್ವಾಮಿ ಹೇಳಿದ್ದಾರೆ, ಯಾವಾಗ ಬರುತ್ತೇನೆ ಯಾರಿಗೂ ಗೊತ್ತಿಲ್ಲ. ನಾವೆಲ್ಲರೂ ಸಿದ್ಧರಾಗಬೇಕು. ಹೇಗೆ? ಸಂಸ್ಕಾರಗಳ ಮೂಲಕ, ದೇವರ ಆಜ್ಞೆಗಳನ್ನು ಪಾಲಿಸುವುದರ ಮೂಲಕ, ಹಾಗೂ ದೇವರ ವಾಕ್ಯವನ್ನು ಓದಿ ಅದರಲ್ಲಿ ಜೀವಿಸುವುದರ ಮೂಲಕ, ಕ್ರೈಸ್ತಿಯ ಶುಭ ಸಂದೇಶ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸುವುದರ ಮೂಲಕ, ಹೀಗೆ ನಾವು ಎಲ್ಲ ಅಹಂಕಾರ, ಸ್ವಾರ್ಥ, ಗರ್ವ, ದುಶ್ಚರ, ದುರ್ಗುಣ, ದುರ್ವ್ಯಾಮಗಳನ್ನು ತ್ಯಜಿಸುವುದರ ಮೂಲಕ ನಾವು ಪ್ರಭುವಿನ ಹಾದಿಯನ್ನು ಸಿದ್ಧಪಡಿಸುವ ಹಾಗೂ ಪ್ರಭುವಿನ ಆಗಮನಕ್ಕೆ ನಮ್ಮನ್ನೇ ತಯಾರು ಮಾಡುವ ಆ ಒಂದು ಸಂದರ್ಭವನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಮರೆಯದಿರೋಣ, ಕಡೆಗಣಿಸದಿರೋಣ ಮತ್ತು ದೇವರೆಡೆಗೆ ನಾವು ತಿರುಗಿಕೊಳ್ಳೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ, ಸ್ತೋತ್ರ, ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಭುವೇ, ನಿಮ್ಮ ನಾಮ ಮಹಿಮೆಗಾಗಿ ನಾನು ಪ್ರಾರ್ಥಿಸುತ್ತೇನೆ. ವಿಶೇಷವಾಗಿ ಈ ಆಗಮನ ಕಾಲದ ಮೊದಲನೇ ಭಾನುವಾರದಲ್ಲಿ ನಾವಿದ್ದೀವಿ. ನನ್ನ ಪ್ರಜೆಗಳ ಮೇಲೆ ಕರುಣೆಯಾಗಿದೆ. ಎಷ್ಟೋ ಮಂದಿ ಭಾನುವಾರ ಬಲಿಪೂಜೆಗೆ ಹೋಗಲು ಆಗುವುದಿಲ್ಲ, ಎಷ್ಟೋ ಮಂದಿ ಬಲಿಪೂಜೆಗೆ ಹೋಗ್ತಾರೆ. ಅವರೆಲ್ಲರಿಗೂ ಸಿದ್ಧತೆ ಆಗುವಂತೆ ಈ ವಾಚನಗಳನ್ನು ಓದಿ, ಈ ವಾಚನದ ಮೇಲೆ ಒಂದು ಧ್ಯಾನವನ್ನು ನಾವು ಕೊಟ್ಟಿದ್ದೀನಿ. ಯೇಸುವೆ, ಈ ವಾಚನ, ಈ ವಾಕ್ಯ ಅವರಿಗೆ ಸ್ವಸ್ಥತೆಯನ್ನು ತರಲಿ, ಅವರಲ್ಲೂ ಅಂಧಕಾರ ಬಂಧನಗಳನ್ನು ದೂರ ಮಾಡಿ, ಅವರಿಗೆ ಬೇಕಾದ ಆನಂದ, ಆರೋಗ್ಯ, ಆಯಸ್ಸು, ಅಭಿಷೇಕ ಎಲ್ಲವೂ ಸಿಗಲಿ. ಟಚ್, ಅನಾಯಿಂಟ್, ಹೀಲ್ ಫಾರ್ ಯುವರ್ ಗ್ಲೋರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಜೀವವುಳ್ಳ ತಂದೆಯೇ, ಯೇಸು ನಾಮದಲ್ಲಿ ನಿಮಗೆ ಜಯ, ವಾಕ್ಯದಲ್ಲಿ ಸ್ವಸ್ಥತೆ, ರಕ್ತದಲ್ಲಿ ಸಂರಕ್ಷಣೆ ಘೋಷಿಸಿ ಪ್ರಾರ್ಥಿಸುತ್ತೇನೆ. ಜೀವವುಳ್ಳ ತಂದೆಯೇ, ಅಮೇನ್, ಅಮೇನ್, ಅಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ವಿಶೇಷವಾಗಿ ಪ್ರಾರ್ಥಿಸಿರಿ ಮತ್ತು ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ನೀವು ಹಂಚಿಕೊಳ್ಳಿರಿ. ಆಮೇನ್.